ರೀಜನಲ್ ಆಫ್ಥಾಲ್ಮಿಕ್ ಕಾನ್ಫರೆನ್ಸ್ ಹಾಗೂ 37ನೇ ಕರ್ನಾಟಕ ರಾಜ್ಯ ಆಫ್ಥಾಲ್ಮಿಕ್ ಕಾನ್ಫರೆನ್ಸ್ ಈ ಬಾರಿ ಮಂಗಳೂರಿನಲ್ಲಿ ಡಾಕ್ಟರ್ ಸುಧೀರ್ ಹೆಗ್ಗಡೆಯವರ ನಾಯಕತ್ವದಲ್ಲಿ ಡಿಸೆಂಬರ್ 7ರಿಂದ 9ರವರೆಗೆ ನಡೆಯಲಿದೆ ಎಂದು ಪ್ರಸಾದ್ ನೇತ್ರಾಲಯದ ನಿರ್ದೇಶಕ ಡಾಕ್ಟರ್ ಕೃಷ್ಣ ಪ್ರಸಾದ್ ಮಾಹಿತಿ ನೀಡಿದರು. ಅವರು ಮಂಗಳೂರಿನ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕಾನ್ಫರೆನ್ಸ್ನ ಉದ್ಘಾಟನಾ ಸಮಾರಂಭವು ಡಿಸೆಂಬರ್ 7ರಂದು ನಗರದ ಎಜೆ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನ ಮುಖ್ಯ ಸಭಾಂಗಣದಲ್ಲಿ ನಡೆಯಲಿದ್ದು, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ಎಜೆ ಶೆಟ್ಟಿ ಅವರು ವಹಿಸಲಿದ್ದಾರೆ. ಆಲ್ ಇಂಡಿಯಾ ಆಫ್ಥಾಲ್ಮಾಲಜಿಕಲ್ ಸೊಸೈಟಿಯ ಅಧ್ಯಕ್ಷ ಡಾಕ್ಟರ್ ಅಜಿತ್ ಬಾಬು ಮಜ್ಜಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಎಂದರು. ಈ ಕಾನ್ಫರೆನ್ಸ್ನಲ್ಲಿ ಕರ್ನಾಟಕ ಆಫ್ಥಾಲ್ಮಿಕ್ ಸೊಸೈಟಿಯ ಅಧ್ಯಕ್ಷ ಡಾಕ್ಟರ್ ಸಾಯಿ ಗಿರಿಧರ್ ಭಟ್, ಆಲ್ ಇಂಡಿಯಾ ಆಫ್ಥಾಲ್ಮಾಲಜಿಕಲ್ ಸೊಸೈಟಿಯ ಇನ್ನಿತರ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ. ಈ ಕಾನ್ಫರೆನ್ಸ್ ಅನ್ನು ಸೌತ್ ಕೆನರಾ ಆಫ್ಥಾಲ್ಮಿಕ್ ಸೊಸೈಟಿಯ ನೇತೃತ್ವದಲ್ಲಿ ಆಯೋಜಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ಸ್ನಾತಕೋತ್ತರ ವಿದ್ಯಾರ್ಥಿಗಳಿರ್ಬೋದು ಅಥವಾ ಬೇರೆ ಬೇರೆ ಆಸ್ಪತ್ರೆಯಲ್ಲಿ ಸ್ನಾತಕೋತ್ತರ ಆಗಿ ಮುಂದೆ ಮಾಡೋದು ಫೆಲೋಶಿಪ್ ಅಂತ ಹುಡುಗರನ್ನು ಈ ನಮ್ಮಿ ಒಡಂಬಡಿಕೆ ಆದ್ರೆ ನಮ್ಮ ಒಂದು ಕಣ್ಣಿನ ವೈದ್ಯರುಗಳನ್ನು ನಾವು ಮುಂದೆ ಅವರೊಟ್ಟಿಗೆ ಎಕ್ಸ್ಚೇಂಜ್ ಪ್ರೋಗ್ರಾಮಿಗೆ ನಾವು ಕಳಿಸ್ಲಿಕ್ಕೆ ಆಗ್ತದೆ. ಆವಾಗ ನಮ್ಗೆ ಬಹಳ ಕಷ್ಟ ಆಗುದಿಲ್ಲ. ಇವರ ಒಂದು ಒಡಂಬಡಿಕೆಯನ್ನು ಹಿಡ್ಕೊಂಡು ಅವರನ್ನು ಕಳಿಸಿದ್ರೆ ನಮ್ಮವರಿಗೆ ಅಲ್ಲಿ ಫ್ರೀ ಟ್ರೈನಿಂಗ್ ಸಿಗುವಂತ ಸಾಧ್ಯತೆ ಇದೆ. ಇದೊಂದು ಒಳ್ಳೆಯ ಒಂದು ಬೆಳವಣಿಗೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಅದ್ರ ಜೊತೆಗೆ ಈ ಒಂದು ಇಂಥ ಒಂದು ಜೆರ್ಟ್ ಹಿಚ್ಕಾಕ್ ಅವರನ್ನು ಕರ್ಕೊಂಡು ಬರಲಿಕ್ಕೆ ಮುಖ್ಯ ಕಾರಣಕರ್ತರಾದಂಥ ನಾರಾಯಣ ನೇತ್ರಾಲಯದ ಆಡಳಿತ ನಿರ್ದೇಶಕರಾದಂಥ ಡಾಕ್ಟರ್ ರೋಹಿತ್ ಶೆಟ್ಟಿ ಬಹಳ ಒಂದು ಶ್ರಮ ವಹಿಸಿದ್ದಾರೆ. ಅವರು ಮಂಗಳೂರಿಗೆ ಬರಬೇಕು, ನಮ್ಮ ಕಾರ್ಯಕ್ರಮದಲ್ಲಿ ಇರ್ಬೇಕು. ಯಾಕಂದ್ರೆ ರೋಹಿತ್ ಶೆಟ್ಟಿ ಮೂಲತಃ ಅವರು ಮಂಗಳೂರಿನವರು ಹೌದು. ಇದ್ರ ಜೊತೆಗೆ ಹಾಲೆಂಡಿನ ಒಬ್ರು, ಈಗಾಗಲೇ ಸುಧೀರ್ ಹೆಗ್ಗಡೆ ಅವರು ಹೇಳಿದಾಗೆ ಹಾಲೆಂಡಿನ ಒಬ್ರು ಪ್ರಖ್ಯಾತ ನೇತ್ರ ವೈದ್ಯರು ನಮ್ಮಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅವರ ಒಂದು ಕೆಲವೊಂದು ಸಂಶೋಧನಾತ್ಮಕ ಬೆಳವಣಿಗೆಯನ್ನು ಸಮೇತ ನಮ್ಮ ಎದುರು ಮಂಡಲಿಸುತ್ತಿದ್ದಾರೆ. ಮತ್ತೊಬ್ಬರು ಮಂಗಳೂರಿನ ಮೂಲದ ಮಿಸಸ್ ನಾಯಕ್ ಅಂತೇಳಿ ಅಪರ್ಣಾ ನಾಯಕ್ ಅಂತ ಅವರು ಈ ಒಂದು ಕಾನ್ಫರೆನ್ಸ್ಗೆ ಭಾಗಿಯಾಗ್ತಾ ಇದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಸುಧೀರ್ ಹೆಗ್ಡೆ, ಡಾಕ್ಟರ್ ಸಾಯಿ ಗಿರಿಧರ್ ಕಾಮತ್, ಡಾಕ್ಟರ್ ಅಜಯ್ ಕುಡುವಾ, ಡಾಕ್ಟರ್ ವಿಕ್ರಮ್ ಜೈನ್ ಉಪಸ್ಥಿತರಿದ್ದರು. ಶರತ್ ಸಾಲಿಯಾನ್, ವಿ4 ನ್ಯೂಸ್ 24/7 ಮಂಗಳೂರು.